ಝೊಮ್ಯಾಟೊ ಮೂಲಕ ಕಾಫಿ ಹೌಸ್ನಿಂದ ಆರ್ಡರ್ ಮಾಡಿದ ಕಾಫಿಯಲ್ಲಿ ಚಿಕನ್ ತುಂಡು ಪತ್ತೆಯಾಗಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಜೂನ್ 3ರಂದು ಸುಮಿತ್ ಸೌರಭ್ ಎಂಬುವರು ಝೊಮ್ಯಾಟೊ ಮೂಲಕ ಆರ್ಡರ್ ಮಾಡಿದ ಕಾಫಿಯಲ್ಲಿ ಸಿಕ್ಕಿಬಿದ್ದ ಚಿಕನ್ ತುಂಡಿನ ಸಮೇತ ಚಿತ್ರವನ್ನು ತೆಗೆದು ಪೋಸ್ಟ್ ಮಾಡಿದ್ದಾರೆ. ಚಿತ್ರವನ್ನು ಹಂಚಿಕೊಂಡ ಸುಮಿತ್ ಶೀರ್ಷಿಕೆಯಲ್ಲಿ ಝೊಮ್ಯಾಟೊ ಥರ್ಡ್ ವೇವ್ ಇಂಡಿಯಾದಿಂದ ಕಾಫಿಯನ್ನು ಆರ್ಡರ್ ಮಾಡಿದೆ. ಇದರಲ್ಲಿ ಚಿಕನ್ ತುಂಡು ಪತ್ತೆಯಾಗಿದೆ. ಇದು ಕರುಣಾಜನಕ. ನಿಮ್ಮೊಂದಿಗಿನ ನನ್ನ ಒಡನಾಟವು ಇಂದು ಅಧಿಕೃತವಾಗಿ ಕೊನೆಗೊಂಡಿದೆ ಎಂದು ಬರೆದುಕೊಂಡಿದ್ದಾರೆ. ಇನ್ನು ಈ ಪ್ರಮಾದವನ್ನು ಮಾಡಿದ ನಂತರ ಇದಕ್ಕೆ ಪರಿಹಾರವಾಗಿ ಝೊಮ್ಯಾಟೊ ಉಚಿತ ಪ್ರೋ ಜೊತೆಗೆ ಸದಸ್ಯತ್ವವನ್ನು ನೀಡುತ್ತಿದೆ ಎಂದು ಹೇಳಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸುಮಿತ್, ಈ ಪ್ರಮಾದಗಳನ್ನು ಮಾಡಿದ ನಂತರ ನಿಮ್ಮಿಂದ ಖರೀದಿಸಲು ಸಾಧ್ಯವಿಲ್ಲ, ನೀವು ನನಗೆ ಅರ್ಹರಲ್ಲ ಎಂದು ಅವರು ಬರೆದಿದ್ದಾರೆ. ಘಟನೆಯ ನಂತರ ಕ್ಷಮೆಯಾಚಿಸಿದ ಕಾಫಿ ಜಾಯಿಂಟ್, ನಮಸ್ಕಾರ ಸುಮಿತ್, ನಿಮಗಾದ ತೊಂದರೆಗೆ ನಾವು ವಿಷಾದಿಸುತ್ತೇವೆ. ಡಿಎಂ ಮೂಲಕ ನಿಮ್ಮ ಸಂಪರ್ಕ ವಿವರಗಳನ್ನು ಹಂಚಿಕೊಳ್ಳಲು ವಿನಂತಿಸಲಾಗುತ್ತಿದೆ. ನಮ್ಮ ತಂಡವು ಆದಷ್ಟು ಬೇಗ ಸಂಪರ್ಕದಲ್ಲಿರಲಿದೆ. ಧನ್ಯವಾದಗಳು ಎಂದಿದೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.